ಮರುಮದುವೆಯಾಗಿ ಹೊಸ ಜೀವನ ಆರಂಭಿಸಬೇಕಿದ್ದ ವೈದ್ಯನ ಪಾಲಿಗೆ ಮದುವೆಗೆ ತಂದಿದ್ದ ಒಡವೆಗಳೇ ಕುತ್ತಾಗಿ ಪರಿಣಮಿಸಿವೆ. ಶಿರಸಿ ನಗರದ ನ್ಯೂ ಕೆಎಚ್ಬಿ ಕಾಲೋನಿಯಲ್ಲಿ ನಡೆದ ಆಯುರ್ವೇದ ವೈದ್ಯ ಡಾ ರಮೇಶ್ ಕಳಘುಟಕರ್ ಅವರ ಕೊಲೆ ಪ್ರಕರಣವನ್ನು ಶಿರಸಿ ಪೊಲೀಸರು ಕೇವಲ 24 ಗಂಟೆಗಳಲ್ಲಿ ಭೇದಿಸಿದ್ದಾರೆ. 70 ವರ್ಷದ ವೃದ್ಧನೊಬ್ಬ ಹಣದ ಆಸೆಗಾಗಿ ತನ್ನನ್ನೇ ನಂಬಿದ್ದ ವೈದ್ಯನನ್ನ ಅಮಾನವೀಯವಾಗಿ ಕೊಂದಿದ್ದಾನೆ. ಅಸಲಿಗೆ ಈ ಕೊಲೆ ಪ್ಲಾನ್ ನಡೆದಿದ್ದು ಹೇಗೆ? ಆರೋಪಿ ಬಲೆಗೆ ಬೆತ್ತಿತ್ತು ಹೇಗೆ? ಬನ್ನಿ ಈ ರೋಚಕ ವರದಿ ನೋಡೋಣ. ಡಾ ರಮೇಶ್ ಶಿರಸಿಯಲ್ಲಿ ಚಿರಪರಿಚಿತ ವೈದ್ಯರಾಗಿದ್ದರು. ಅವರ ಪತ್ನಿ 5 ತಿಂಗಳ ಹಿಂದಷ್ಟೇ ಮೃತಪಟ್ಟಿದ್ದರು. ಸೋಮವಾರ ಅವರ ಮರುಮದುವೆ ನಿಶ್ಚಯವಾಗಿತ್ತು. ಮದುವೆಗಾಗಿ ಮನೆಯಲ್ಲಿ ಸುಮಾರು 15 ಲಕ್ಷದ ಬಂಗಾರ ಮತ್ತು ಹಣವನ್ನ ತಂದಿಟ್ಟಿದ್ದರು. ಈ ವಿಷಯವನ್ನ ಅರಿತಿದ್ದ ಶಿವಮೊಗ್ಗ ಮೂಲದ ಮಂಜುನಾಥ್ ಎಂಬ ಆರೋಪಿ ವೈದ್ಯರ ಹಳೆಯ ಪರಿಚಯವನ್ನೇ ಬಂಡವಾಳ ಮಾಡಿಕೊಂಡಿದ್ದ. ಕಳೆದ 2 ದಿನಗಳಿಂದ ಶಿರಸಿಯಲ್ಲೇ ಬಾಡಿಗೆಗೆ ರೂಮ್ ಮಾಡಿಕೊಂಡಿದ್ದ. ಬಳಿಕ ಶನಿವಾರ ರಾತ್ರಿ ಪ್ಲಾನ್ ಪ್ರಕಾರ ವೈದ್ಯರ ಮನೆಯಲ್ಲೇ ನಿದ್ರಿಸಿದ್ದ. ಭಾನುವಾರ ಬೆಳಗಿನ ಜಾವ ವೈದ್ಯರನ್ನ ಕೊಲೆ ಮಾಡಿದ ಆರೋಪಿ ಮಂಜುನಾಥ್ ಚಿನ್ನದೊಂದಿಗೆ ಎಸ್ಕೇಪ್ ಆಗಿದ್ದ. ಪ್ರಕರಣ ದಾಖಲಿಸಿಕೊಂಡ ಡಿಎಸ್ಪಿ ಗೀತಾ ಪಾಟೀಲ್ ನೇತೃತ್ವದ ವಿಶೇಷ ತಂಡ ಕಾರ್ಯಾಚರಣೆಗೆ ಇಳಿಯಿತು. ತಾಂತ್ರಿಕ ಸುಳಿವುಗಳ ಆಧಾರದ ಮೇಲೆ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿಯಿಂದ 15 ಲಕ್ಷ ಮೌಲ್ಯದ ಒಡವೆ ಮತ್ತು 50,000 ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಪರಿಚಯಸ್ಥರನ್ನ ಅತಿಯಾಗಿ ನಂಬಿದ್ದು ಮತ್ತು ಆರೋಪಿಯ ದುರಾಸೆ ಇವತ್ತು ಒಬ್ಬ ದಕ್ಷ ವೈದ್ಯನ ಪ್ರಾಣವನ್ನ ಬಲಿ ಪಡೆದಿದೆ. ಕೇವಲ 24 ಗಂಟೆಗಳಲ್ಲಿ ಆರೋಪಿಯನ್ನ ಬಂಧಿಸಿದ ಶಿರಸಿ ಪೊಲೀಸರ ಕೆಲಸಕ್ಕೆ ಈಗ ಸಾರ್ವಜನಿಕರು ಮೆಚ್ಚುಗೆ ಸೂಚಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಕ್ರೈಮ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.